ತಮ್ಮೆಲ್ಲರಿಗೂ ಶುಭ ಮುಂಜಾನೆ. ಇವತ್ತಿನ ದಿವಸ ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಸಾರಥ್ಯವನ್ನು ವಹಿಸಿಕೊಂಡು ಶ್ರೀ ನಾಡೋಜ ಮಹೇಶ್ ಜೋಶಿ ಅವರು ಆಲ್ಮೋಸ್ಟ್ 2 ವರ್ಷ ಆಯಿತು. ಈ ಹಿನ್ನೆಲೆಯಲ್ಲಿ ಇವತ್ತು ಮಂಗಳೂರು ಭೇಟಿಯ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಮನೆ ಮನೆಗಳಲ್ಲಿ ಪರಿಷತ್ತು ಅನ್ನುವ ವಿಶೇಷವಾದಂತಹ ಅಭಿಯಾನವನ್ನು ಹಮ್ಮಿಕೊಂಡು ಎಲ್ಲರ ಜನರ ಮನೆ ಬಾಗಿಲಿಗೆ ಪರಿಷತ್ತನ್ನು ಕರೆದುಕೊಂಡು ಹೋಗುವ ಕೈಂಕರ್ಯವನ್ನು ಕನ್ನಡಾಂಬೆಯ ತಾಯಿ ಭುವನೇಶ್ವರಿಯ ಸೇವೆಯನ್ನ ಅತ್ಯಂತ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಅವರೊಂದಿಗೆ ಒಂದು ವಿಶೇಷವಾದ ಸಂದರ್ಶನವನ್ನು ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಡಾಕ್ಟರ್ MP ಶ್ರೀನಾಥ್ ಅವರು ಸಹ ನಮ್ಮ ಜೊತೆ ಇದ್ದಾರೆ. ಇಬ್ಬರನ್ನು ಡಾಕ್ಟರ್ ಮಹೇಶ್ ಜೋಶಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀನಾಥ್ ಸರ್ ಅನ್ನು ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ. ಹೊಸ ಕುರಲ್, ಹೊಸ ಭತ್ತದ ತೆನೆ, ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ವಾಹಿನಿ ಇದು. ನಮ್ಮ ಭಾರತ ದೇಶ ಕೃಷಿ ಆಧಾರಿತವಾಗಿರ್ತಕ್ಕಂಥ ದೇಶ. ಒಂದು ಅರ್ಥದಲ್ಲಿ ಹೇಳಬೇಕಾದ್ರೆ ಸಂತ ಶಿಶುನಾಳ ಶರೀಫರ ಗುರುಗಳು, ಕಳಸದ ಗುರು ಗೋವಿಂದ ಭಟ್ರು ಹೇಳ್ತಾರೆ, ಭಾರತದ ಸಂಸ್ಕೃತಿ ಋಷಿ ಸಂಸ್ಕೃತಿ. ಆ ಋಷಿ ಸಂಸ್ಕೃತಿ ನಿಂತಿರೋದೇ ಕೃಷಿ ಸಂಸ್ಕೃತಿಯ ಮೇಲೆ ಅಂತಕ್ಕಂಥದ್ದು. ಹಾಗಾಗಿ ಕೃಷಿ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥದ್ದು ಅಂದರೆ ನಮ್ಮ ಭತ್ತದ ತೆನೆ. ಇದು ಜೀವಂತಿಕೆಯ ಲಕ್ಷಣ. ಹಾಗಾಗಿ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ವಾಹಿನಿ, ಅದರಲ್ಲೂ ಸಹಿತ ಕೃಷಿ ಆಧಾರಿತವಾಗಿರ್ತಕ್ಕಂಥ ವಾಹಿನಿ ಹೆಸರನ್ನ ನನ್ನ ಜೀವನದಲ್ಲಿ ನಾನು ಮೊದಲನೇ ಬಾರಿಗೆ ನೋಡ್ತಾ ಇರೋದು. ಇದರ ರೂವಾರಿಗಳಾಗಿರ್ತಕ್ಕಂಥ ನಮ್ಮ ವಿದ್ಯಾಧರವರಿಗೆ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಮೊಟ್ಟ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಈ ಕಾರ್ಯಕ್ರಮವನ್ನು ನೋಡ್ತಾ ಇರ್ತಕ್ಕಂತಹ, ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರ್ತಕ್ಕಂಥ, ಈ ವಾಹಿನಿಯ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಾ ಇರುವಂತಹ ಅಭಿಮಾನಿಗಳಿಗೆ ಗೌರವದ ನಮನಗಳನ್ನು ಮೊಟ್ಟ ಮೊದಲನೇದಾಗಿ ಸಲ್ಲಿಸ್ತೇನೆ. ಡಾಕ್ಟರ್ ಜೋಶಿ ಅವರೇ, ತಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಾರಥ್ಯವನ್ನು ವಹಿಸಿಕೊಂಡು 2 ವರ್ಷ ಸಂದಿದೆ. ನೀವು ಬಹಳಷ್ಟು ಕನಸುಗಳನ್ನು ಇಟ್ಟುಕೊಂಡು ಕನ್ನಡ ಸಾಹಿತ್ಯ ಪರಿಷತ್ತಿನ ರೂವಾರಿಯಾಗಿ ಜನ ಮಾನಸವನ್ನು ತಲುಪಲಿಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ 2 ವರ್ಷಗಳ ನಿಮ್ಮ ಈ ಕೆಲಸದಿಂದ ನಿಮಗೆ ಏನು ಸಂತೃಪ್ತಿ ಸಿಕ್ಕಿದೆ, ಯಾವ ಯಾವ ಯೋಜನೆಗಳನ್ನು ಹಮ್ಮಿಕೊಂಡಿದ್ದೀರಾ ಅಂತೇಳಿ ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕು ಅಂತ ಕೇಳಿಕೊಳ್ತೇನೆ. ಮೊದಲನೇದಾಗಿ ತಾವು ಹೇಳಿದ್ರಿ ಕನಸುಗಳು ಅಂತ. ಈ ಕನಸುಗಳು ಇರಲೇಬೇಕು. ಕನಸುಗಳು ನನಸನ್ನಾಗಿಯೂ ಸಹಿತ ಮಾಡಬೇಕು. 2021ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರ ಚುನಾವಣೆ ನಡೀತು. ನಾನು 26ನೇ ಅಧ್ಯಕ್ಷನಾಗಿ ದಾಖಲೆಯನ್ನು ನಿರ್ಮಾಣ ಮಾಡಿ ಗೆದ್ದಿರ್ತಕ್ಕಂಥದ್ದು. ಇದು ನಮ್ಮ ಹೊಗಳಿಕೆಗೆ ಹೇಳ್ತಾ ಇಲ್ಲ. ನಾನು ಸಹಿತ ಮಾಧ್ಯಮದವರು ಯಾವತ್ತೂ ಹೊಗಳೋದಿಲ್ಲ, ಆದರೆ ವಾಸ್ತವಿಕವಾಗಿರ್ತಕ್ಕಂಥದ್ದನ್ನು ಹೇಳ್ತಾರೆ. ಹಾಗಾಗಿ ಒಟ್ಟು 21 ಜನ ಸ್ಪರ್ಧೆಯಲ್ಲಿದ್ದರು. ನನ್ನನ್ನು ಸೇರಿಸಿ ಮೊದಲನೇ ಬಾರಿಗೆ 108 ವರ್ಷಗಳ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಗೆದ್ದಿರ್ತಕ್ಕಂತಹ ಅಭ್ಯರ್ಥಿಯನ್ನು ಬಿಟ್ಟು ಉಳಿದವರು ಎಲ್ಲರೂ ಸಹಿತ ಠೇವಣಿಯನ್ನು ಕಳ್ಕೊಂಡ್ರು. ಎರಡನೇದಾಗಿ ಅತಿ ಹೆಚ್ಚು ಅಂತರದಿಂದ ಗೆದ್ದಿರ್ತಕ್ಕಂಥದ್ದು ದಾಖಲೆಯ ಅಂತರದಿಂದ. ಇವತ್ತಿನವರೆಗೂ ಇಷ್ಟು ದಾಖಲೆಯನ್ನು ಯಾರೂ ಸಾಧಿಸ್ತಿಲ್ಲ. ಇದರ ಅರ್ಥ ಏನು ಅಂದರೆ, ನನ್ನ ಮೇಲೆ ಅಭಿಮಾನದ ಜೊತೆಗೆ ವಿಶ್ವಾಸವನ್ನ ಮತದಾರರು ಇಟ್ಟಿದ್ದಾರೆ. ಅಗಾಧವಾಗಿರ್ತಕ್ಕಂಥ ವಿಶ್ವಾಸವನ್ನು ಇಟ್ಟಿದ್ದಾರೆ. ಕಾರಣ ನಮ್ಗೆ ಗೊತ್ತಿದೆ, ದೂರವಾಗಿರ್ತಕ್ಕಂಥ ದೂರದರ್ಶನವನ್ನು ಸಮೀಪ ದರ್ಶನ ಮಾಡಿದೆ ಅನ್ನುವಂಥದ್ದು. ಅದು ನೋಡಿರ್ತಕ್ಕಂಥ, ಅನುಭವಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಹಿತ್ಯ ಪರಿಷತ್ತಿಗೆ ಅಧ್ಯಕ್ಷರಾಗಿ ಬಂದರೆ ಏನಾದರೂ ಸಹಿತ ಹೊಸತನವನ್ನು ತರ್ತಾರೆ, ಹೊಸ ಆಯಾಮವನ್ನು ತೋರಿಸ್ತಾರೆ ಅನ್ನುವಂಥ ನಂಬಿಕೆಯನ್ನು ಇಟ್ಟು ನನಗೆ ಕಳಿಸಿದಾಗ, ನನಗೆ ಆಯ್ಕೆ ಮಾಡಿದಾಗ, ನಾನು ಅವರ ವಿಶ್ವಾಸಕ್ಕೆ ದ್ರೋಹವನ್ನು ಮಾಡಬಾರದು. ಜೊತೆಗೆ ನಾನು ಪ್ರಣಾಳಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದೆ, ಮೊಟ್ಟ ಮೊದಲನೇದಾಗಿ ನಾನು ಜನಸಾಮಾನ್ಯರ ಪರಿಷತ್ತನ್ನಾಗಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಪರಿವರ್ತನೆ ಮಾಡ್ತೀನಿ ಅಂತ ಹೇಳಿದೆ.
ಎಲ್ಲೋ ಒಂದು ಕಡೆ ಕನ್ನಡ ಸಾಹಿತ್ಯ ಪರಿಷತ್ತು ಅಂತಂದ್ರೆ ಸಾಹಿತಿಗಳ ಪರಿಷತ್ತು ಅನ್ನುವಂಥ ಭಾವನೆ ಇತ್ತು. ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಾಗಬೇಕಾದ್ರೆ ಏನಾದ್ರು ಬರೆದಿರಬೇಕು, ಏನಾದ್ರು ಓದ್ತಾ ಇರಬೇಕು, ಏನಾದ್ರು ಲೇಖನಗಳನ್ನು ಬರೆದಿರಬೇಕು, ಇಲ್ಲೊಂದು ಸಾಹಿತಿಯಾಗಿರಬೇಕು, ಇಲ್ಲೊಂದು ಸಾಹಿತ್ಯ ಕೃಷಿಯನ್ನು ಮಾಡಿರಬೇಕು ಅನ್ನೋಂಥ ಅನೇಕ ಭಾವನೆಗಳಿತ್ತು. ನಾನೇ ಚುನಾವಣೆಗೆ ನಿಂತಾಗ, ಸರ್ ನೀವು ಎಷ್ಟು ಕಾದಂಬರಿ ಬರೆದಿದ್ದೀರಾ, ಏನು ಬರೆದಿದ್ದೀರಾ ನೀವು ಅಂತ ಕೇಳ್ತೆ. ಮೂಲವಾಗಿರ್ತಕ್ಕಂಥ ಉದ್ದೇಶ ಕನ್ನಡ ಸಾಹಿತ್ಯ ಪರಿಷತ್ತು 1915 ಮೇ 5ನೇ ತಾರೀಕು ಬುಧವಾರ ನಾಲ್ವಡಿ ಕೃಷ್ಣರಾಜ ಒಡೆಯರವರ ನೇತೃತ್ವದಲ್ಲಿ ಪ್ರಾರಂಭ ಆಯಿತು. ಆವಾಗ ಬಹಳ ಸ್ಪಷ್ಟವಾಗಿ 5 ಉದ್ದೇಶಗಳನ್ನು ಹೊಂದಿತ್ತು. ಕನ್ನಡದ ಭಾಷೆ, ಕನ್ನಡದ ಸಾಹಿತ್ಯ, ಕನ್ನಡದ ಕಲೆ, ಕನ್ನಡದ ಸಂಸ್ಕೃತಿ ಮತ್ತು ಕನ್ನಡದ ಜನಪದ, ಇವುಗಳ ರಕ್ಷಣೆ ಮತ್ತು ಅಭಿವೃದ್ಧಿ, ಇದು ಸಾಹಿತ್ಯ ಪರಿಷತ್ತಿನ ಮೂಲ ಉದ್ದೇಶ ಅಂತಕ್ಕಂಥ. ಆ ಉದ್ದೇಶದ ಅಡಿಯಲ್ಲಿನೇ ಏಕೀಕರಣ ಆಗಲಿ, ಮೈಸೂರು ವಿಶಾಲ ಮೈಸೂರು ಆದಾಗ ಅದಕ್ಕೆ ಕರ್ನಾಟಕ ಅಂತ ನಾಮಕರಣ ಮಾಡ್ತಕ್ಕಂಥದ್ದಾಗಲಿ, ಎಲ್ಲವೂ ಸಹಿತ ಕನ್ನಡ ಸಾಹಿತ್ಯ ಪರಿಷತ್ತು ಆ ಕೆಲಸವನ್ನು ಮಾಡೋದರಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ನಿರ್ಧಾರಗಳನ್ನು ತೆಗೆದುಕೊಂಡಿದೆ. ಹಾಗಾಗಿ ನಾವು ಅಧಿಕಾರ ಅನ್ನೋದಕ್ಕಿಂತ ನಾನು ಅಧಿಕಾರ ಅಂತ ನಾನು ಹೇಳೋದಿಲ್ಲ. ನಾವು ಅಧಿಕಾರವನ್ನು ಚಲಾವಣೆ ಮಾಡೋದಕ್ಕೆ ಬಂದಿಲ್ಲ. ಸಾಹಿತ್ಯ ಪರಿಷತ್ತಿನ ಮುಖಾಂತರ ಕನ್ನಡದ ಸೇವೆಯನ್ನು ಮಾಡೋದಕ್ಕೆ ಬಂದಿದೆ. ನಮಗೆ ಒಂದು ಅವಕಾಶ ಸಿಕ್ಕಿದೆ. 7 ಕೋಟಿ ಕನ್ನಡಿಗರಲ್ಲಿ ಕೆಲವರಿಗೆ ಅವಕಾಶ, ಕನ್ನಡದ ಸೇವೆಯನ್ನು ಮಾಡ್ತಕ್ಕಂಥ ಅವಕಾಶ ದೊರಕಿದಾಗ ಇದು ನಮ್ಮ ಪೂರ್ವಜನ್ಮದ ಪುಣ್ಯ ಅಂತಕ್ಕಂಥದ್ದು. ನಾನು ಎಲ್ಲ ಕಡೆ ಹೇಳ್ತೀನಿ, ಯಾರು ಪುಣ್ಯ ಮಾಡಿರ್ತಾರೆ ಅವರು ಕರ್ನಾಟಕದಲ್ಲಿ ಹುಟ್ಟುತ್ತಾರೆ, ಯಾರು ಇನ್ನೂ ಹೆಚ್ಚಿಗೆ ಪುಣ್ಯ ಮಾಡಿರ್ತಾರೆ ಅವರು ಮಾತೃಭಾಷೆ ಕನ್ನಡ ಆಗಿರುತ್ತೆ ಅಂತಕ್ಕಂಥ. ಹಾಗಾಗಿ ನಾವು ಪುಣ್ಯವಂತರು ಹೌದು, ಅತಿ ಪುಣ್ಯವಂತರು ಹೌದು, ಕರ್ನಾಟಕದಲ್ಲಿ ಹುಟ್ಟಿದ್ದೀವಿ, ಜೊತೆಗೆ ಮಾತೃಭಾಷೆ ನಮ್ಮದು ಕನ್ನಡ ಅಂತಕ್ಕಂಥ. ಹಾಗಾಗಿ ಜನಸಾಮಾನ್ಯರ ಪರಿಷತ್ತಾಗಬೇಕಾದ್ರೆ ನೀವು ಹೇಳಿದ್ರೆ 2 ವರ್ಷದಲ್ಲಿ ಏನು ಮಾಡಿದ್ದೀರಿ ಅಂತ, ಅಥವಾ ಯಾವುದು ಗುರಿಗಳನ್ನು ಇಟ್ಕೊಂಡಿದ್ರಿ, ಯಾವ ಕನಸನ್ನು ಇಟ್ಕೊಂಡಿದ್ರಿ ಅಂತ. ಮೊದಲನೇ ಕನಸು 1000 ರೂಪಾಯಿ ಆಜೀವ ಸದಸ್ಯರ ಶುಲ್ಕ ಇದ್ದದ್ದನ್ನು ನಾನು 250 ರೂಪಾಯಿಗೆ ಇಳಿಸಿದೆ. ಅದು ಬಹಳ ಮುಖ್ಯವಾಗಿರ್ತದೆ. ಜೊತೆಗೆ ಕನ್ನಡ, ಕನ್ನಡಿಗ, ಕರ್ನಾಟಕ ಇವುಗಳ ರಕ್ಷಣೆ ಮತ್ತು ಅಭಿವೃದ್ಧಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲ ಉದ್ದೇಶಗಳಲ್ಲಿ ಇವು ಬಹಳ ಪ್ರಮುಖ ಅನ್ನುವಂಥ ದೃಷ್ಟಿಯಿಂದ ನಿಬಂಧನೆಗಳಿಗೆ ತಿದ್ದುಪಡಿಯನ್ನು ಮಾಡಿದಾಗ 5 ನಾನು ಮೂಲ ಉದ್ದೇಶಗಳನ್ನು ಹೇಳಿದಲ್ಲ, ಆ 5 ಉದ್ದೇಶದ ಜೊತೆಗೆ ಇದು 3 ಸೇರಿಸಿ ಇವತ್ತು 8 ಮೂಲ ಉದ್ದೇಶಗಳಾಗಿದೆ. 8 ದಿಕ್ಕಿನಲ್ಲಿ ಇವತ್ತು ಕನ್ನಡ ಝಂಕಾರವನ್ನು ಮಾಡ್ತಾ ಇದೆ ಅಂತಕ್ಕಂಥ. ಎರಡನೆಯದಾಗಿ ಅತ್ಯಾಧುನಿಕವಾಗಿರ್ತಕ್ಕಂಥ ಆ್ಯಪನ್ನು ಮಾಡಿದ್ವಿ. ಸದಸ್ಯತ್ವವನ್ನು ಪಡಿಬೇಕು ಅಂದರೆ ಹೇಗೆ ಅನ್ನೋದು ಗೊತ್ತಿರಲಿಲ್ಲ. ಹಾಗಾಗಿ ಮನೆ ಬಾಗಿಲಿನಲ್ಲೇ ನೀವು ಕೂತ್ಕೊಂಡು ಸದಸ್ಯತ್ವವನ್ನು ಮಾಡಬಹುದು ಅನ್ನುವಂಥ ದೃಷ್ಟಿಯಿಂದ ಆಧುನಿಕ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ಹೊಸ ಆ್ಯಪ್ ಮಾಡಿ, ಆ್ಯಪ್ ಮುಖಾಂತರವೇ ನೀವು ಮನೆಯಲ್ಲೇ ಕೂತ್ಕೊಂಡು ನೀವು ಸದಸ್ಯರಾಗ್ಬೋದು ಅಂತಕ್ಕಂಥದ್ದು. ಮುಂಚೆ ಏನಾಗ್ತಿತ್ತು ಅಂದರೆ ಒಬ್ಬರು ಅದಕ್ಕೆ ಅನುಮೋದನೆ ಕೊಡಬೇಕಾಗಿತ್ತು, ಅವು ಎಲ್ಲವೂ ಇಲ್ಲ. ಇವತ್ತು ನೀವೇ ನಿಮ್ಮ ಸ್ವಂತ ದೃಢೀಕರಣ ಮಾಡಿಬಿಟ್ರೆ, ದೃಢೀಕರಣ ಅಂದರೆ ಇದು ಕನ್ನಡದ. ಅದಕ್ಕೆ ನಾನು ಹೇಳ್ತಾ ಇರೋದು, ಜನಸಾಮಾನ್ಯರ ಪರಿಷತ್ತಾಗಬೇಕಂದ್ರೆ ಕನಿಷ್ಠ ನಾನು ನನ್ನ ಅವಧಿಯಲ್ಲಿ, ಇನ್ನು 3 ವರ್ಷ ಇದೆ, 3 ವರ್ಷದ ಅವಧಿಯಲ್ಲಿ 1 ಕೋಟಿ ಸದಸ್ಯತ್ವವನ್ನು ಮುಟ್ಟತಕ್ಕಂಥ ಕನಸನ್ನು ಹೊಂದಿದೆ. ಇದು ಕನಸು ಬರೀ ಕನಸಾಗೋದಿಲ್ಲ, ಇದು ನನಸಾಗ್ತದೆ. ಯಾಕಂದರೆ ನಾವು ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ಅಭಿಯಾನಕ್ಕೆ ನಾವು ಈಗಾಗಲೇ ಪೂರ್ವ ಸಿದ್ಧತೆಗಳನ್ನು ಭಾಳ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು. ಜೊತೆಗೆ ನನಗೆ ಭಾಳ ಅತಿ ಒಂದು ಕಿರೀಟ ಅಂತ ಹೇಳಿದ್ರೆ, ಅಂದರೆ ನಾವು ಮಾಡಿರ್ತಕ್ಕಂಥ ಕೆಲಸಕ್ಕೆ ಕಿರೀಟ ಅಂದರೆ ಸಮಗ್ರ ಕನ್ನಡ ಭಾಷಾ ಅಭಿವೃದ್ಧಿ ಕಾನೂನನ್ನು ನಾವು ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿ ತಂದಿರತಕ್ಕಂಥದ್ದು. ಇವತ್ತು ಕಾನೂನಾಗಿದೆ. ಶಿಕ್ಷಣದಲ್ಲಿ ಕನ್ನಡ ಆಗುತ್ತೆ, ಉದ್ಯೋಗದಲ್ಲಿ ಕನ್ನಡ ಆಗುತ್ತೆ, ವ್ಯಾಪಾರದಲ್ಲಿ ಕನ್ನಡ, ನ್ಯಾಯಾಲಯದಲ್ಲಿ ಕನ್ನಡ, ಆಡಳಿತದಲ್ಲಿ ಕನ್ನಡ, ಸಂಪೂರ್ಣ ಕನ್ನಡಮಯ ಆಗುತ್ತೆ. ಇದಾಗಲೇ ಕಾನೂನಾಗಿದೆ. ಕಾನೂನನ್ನು ಇವತ್ತು ಜಾರಿಗೆ ತರಬೇಕಾದ್ರೆ
ಒಂದು ಆದೇಶ ಆಗಬೇಕಾಗಿದೆ. ಮೊನ್ನೆ ಮೊದಲನೆಯ ಮೀಟಿಂಗ್ ಸಹಿತ ಮೀಟಿಂಗಲ್ಲಿ ಆದೇಶವನ್ನು ಮಾಡ್ತೀವಿ ಅಂತ ಹೇಳಿದರು. ಆದೇಶ ಆದ ಮೇಲೆ ಕನ್ನಡಮಯವಾಗಿರ್ತಕ್ಕಂಥದ್ದು. ಕೆಲವು ನಾವು ಏನೇ ಮಾಡಿದರೂ ಸಹಿತ ಮನಸ್ಸನ್ನು ಎಷ್ಟೇ ಓಲೈಸಿದರೂ ಸಹಿತ ಭಯ ಇರಲಿಲ್ಲ ಅಂದರೆ ಮಾಡೋದಿಲ್ಲ. ಅದರಲ್ಲೂ ಸಹಿತ ಭಾರತದ ಇತಿಹಾಸದಲ್ಲಿ ನೋಡಿದಾಗ ತಮಗೆ ಗೊತ್ತಿದೆ. ಯಾಕಂದರೆ ನಾವು ಆಡಳಿತದಲ್ಲಿ ಯಾವತ್ತೂ ಸಹಿತ ನಮ್ಮ ಆಡಳಿತ ಹೇಗಿತ್ತು ಅಂದರೆ ಬ್ರಿಟಿಷರ ಕಾಲದಿಂದ ಆಗಲಿ, ಮೊಹಮ್ಮದರ ಕಾಲದಿಂದ ಆಗಲಿ, ಅಥವಾ ಬೇರೆ ವಿದೇಶದವರ ಆಡಳಿತದಲ್ಲಿದ್ದಾಗ ದೊಣ್ಣೆ ಇಟ್ಕೊಂಡು ಕೆಲಸವನ್ನು ಮಾಡ್ತೇವೆ. ಹಾಗಾಗಿ ಆ ಪ್ರವೃತ್ತಿ ನಮ್ಮಲ್ಲಿ ಇನ್ನೂ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ನಮಗೆ ಕಾನೂನಿನ ಸಹಾಯ ಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಕಾನೂನನ್ನು ಮಾಡಿರ್ತಕ್ಕಂಥದ್ದು. ಜೊತೆಗೆ ಸರ್ಕಾರದ ಮೇಲೆ ನಿರಂತರವಾಗಿರ್ತಕ್ಕಂಥ ಒತ್ತಡವನ್ನು ಹಾಕಿ ಇವತ್ತು ಕಾನೂನು ಮಾಡಿರ್ತಕ್ಕಂಥದ್ದು. ಕಾನೂನು ಇವತ್ತು ಜಾರಿಗೆ ಬರುತ್ತೆ. ಜಾರಿಗೆ ಬಂದಾಗ ಇವತ್ತೇನು ಸಮಸ್ಯೆಗಳಿದೆ, ಅನ್ನದ ಭಾಷೆ ಆಗಬೇಕು ಕನ್ನಡ ಅಂತಕ್ಕಂಥ, ಶಿಕ್ಷಣದಲ್ಲಿ ಕನ್ನಡ ಇರಬೇಕು ಅನ್ನುವಂಥ, ಆಡಳಿತದಲ್ಲಿ ಕನ್ನಡ ಇರಬೇಕು, ನ್ಯಾಯಾಂಗದಲ್ಲಿ ಕನ್ನಡ ಬಹಳ ಮುಖ್ಯವಾಗಿ ಅಂದರೆ ಡಿಸ್ಟ್ರಿಕ್ಟ್ ಕೋರ್ಟ್ವರೆಗೆ ಅಂದರೆ ಜಿಲ್ಲಾ ನ್ಯಾಯಾಲಯದಲ್ಲಿರ್ತಕ್ಕಂಥ ಎಲ್ಲ ಕೋರ್ಟ್ಗಳಲ್ಲಿ ಕಡ್ಡಾಯವಾಗಿ ತೀರ್ಪುಗಳನ್ನು ಇನ್ನು ಮೇಲೆ ಕನ್ನಡದಲ್ಲಿ ಕೊಡಬೇಕು ಅನ್ನೋದು ಕಾನೂನಾಗಿದೆ. ಜೋಶಿ ಅವರೇ, ಬಹಳ ಉತ್ತಮವಾಗಿ ಕನ್ನಡ ಸಾಹಿತ್ಯ ಪರಿಷತ್ತನ್ನ ನೀವು ಮುನ್ನಡೆಸ್ತಾ ಇದ್ದೀರಾ. ಹಲವು ಕನಸುಗಳನ್ನ ಕಂಡುಕೊಂಡು ಅದನ್ನ ನನಸಾಗಿಸುವಂತ ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದೀರಾ. ಈಗ ಸಮಸ್ತ ಕನ್ನಡಿಗರ ಅಸ್ಮಿತೆಯ ಪ್ರತೀಕವಾಗಿ 7 ಕೋಟಿ ಕನ್ನಡಿಗರ ಅಸ್ಮಿತೆಯ ಪ್ರತೀಕವಾಗಿರುವ ಸಾಹಿತ್ಯ ಪರಿಷತ್ತು 1 ಕೋಟಿ ನೀವು ಸದಸ್ಯತ್ವವನ್ನ ಮಾಡಲಿಕ್ಕೆ ಹೊಸ ಅಭಿಯಾನವನ್ನು ಆರಂಭಿಸಿದ್ದೀರಾ. ಈಗ ಎಷ್ಟು ಸದಸ್ಯರಿದ್ದಾರೆ ಈಗ ನಮ್ಮ ಸಾಹಿತ್ಯ ಪರಿಷತ್ನಲ್ಲಿ, ಮತ್ತು ವಿದ್ಯಾರ್ಥಿಗಳಿಗೆ ಏನಾದರೂ ವಿಶೇಷವಾದ ಇದ್ರೆ ದಯವಿಟ್ಟು ನಮ್ಮ ಕೇಳುಗರಿಗೆ ತಿಳಿಸಬೇಕಾಗಿ. ಮೊಟ್ಟ ಮೊದಲನೇದಾಗಿ ನಮ್ಮ ಹೊಸ ಕುರಲ್ ಈ ವಾಹಿನಿಯ ಮುಖಾಂತರವಾಗಿ ಈ ಕಾರ್ಯಕ್ರಮವನ್ನು ನೋಡ್ತಾ ಇರ್ತಕ್ಕಂಥ ಎಲ್ಲ ಕನ್ನಡಿಗರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ, ಕನ್ನಡದ 7 ಕೋಟಿ ಜನರ ಪ್ರತಿನಿಧಿಯಾಗಿ, ಕನ್ನಡ ಸಂಘ ಸಂಸ್ಥೆಗಳ ಪ್ರಾತಿನಿಧಿಕ ಸಂಸ್ಥೆ ಮತ್ತು ಮಾತೃ ಸಂಸ್ಥೆಯಾಗಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಬಹಳ ವಿನಯದಿಂದ ತಮ್ಮಲ್ಲಿ ಕೇಳ್ಕೊಳ್ಳೋದು, ಮೊದಲು ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಾಗಿ ತಾವು ಸದಸ್ಯರು ಆಗದೇ ಇದ್ದ ಪಕ್ಷದಲ್ಲಿ. ಕಾರಣ ತಾವು ಕನ್ನಡಿಗರು ಅನ್ನುವಂಥದ್ದು. ಇದು ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಾಗಬೇಕಾದ್ರೆ ಬಹಳ ಮೂಲಭೂತವಾಗಿರ್ತಕ್ಕಂತಹ ಒಂದು ಮಾರ್ಗಸೂಚಿ ಏನು ಅಂದರೆ ಮೊದಲು ತಾವು ಕನ್ನಡಿಗರಾಗಿರಬೇಕು ಅನ್ನುವಂಥದ್ದು. ಹಾಗಾಗಿ ಸಾಹಿತ್ಯ ಪರಿಷತ್ತಿನ ಸದಸ್ಯರಾದರೆ ನಾನು ಹೆಮ್ಮೆಯ ಕನ್ನಡಿಗ ಅನ್ನುವಂಥದ್ದನ್ನು ಸಾಹಿತ್ಯ ಪರಿಷತ್ತಿನ ಸದಸ್ಯತ್ವ ಹೇಳುತ್ತೆ ಅನ್ನುವಂಥದ್ದು. ಜೊತೆಗೆ 1 ಕೋಟಿ ಸದಸ್ಯತ್ವವನ್ನು ಮಾಡಬೇಕು ಅನ್ನುವಂಥದ್ದು. 7 ಕೋಟಿ ಸದಸ್ಯರು, 7 ಕೋಟಿ ಕನ್ನಡಿಗರಿರ್ತಕ್ಕಂತಹ ಕರ್ನಾಟಕ ಮತ್ತು ಹೊರ ರಾಜ್ಯ, ಹೊರ ದೇಶ ಮತ್ತು ಗಡಿ ರಾಜ್ಯಗಳಲ್ಲಿ ಅಂದರೆ ಸುಮಾರು 120 ಜನ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಾಗ್ತಾರೆ. ಇದೊಂದು ಸಾಹಿತ್ಯ ಪರಿಷತ್ತು ಬಲಿಷ್ಠವಾಗಿರ್ತಕ್ಕಂಥ, ಜೊತೆಗೆ ಶಕ್ತಿಯುತವಾಗಿರ್ತಕ್ಕಂತಹ ಒಂದು ಸಂಸ್ಥೆಯಾಗತ್ತೆ. ಜೊತೆಗೆ ಪ್ರಜಾಪ್ರಭುತ್ವದಲ್ಲಿ ಸಂಖ್ಯಾಬಲ ಬಹಳ ಮುಖ್ಯ. 1 ಕೋಟಿ ಸದಸ್ಯತ್ವವನ್ನು ಹೊಂದಿರತಕ್ಕಂಥ ಸಂಸ್ಥೆ ಇದೆ ಎಂದರೆ ಸರ್ಕಾರದಲ್ಲಿರ್ತಕ್ಕಂಥ ಯಾವುದೇ ಪಕ್ಷದ ವಿಚಾರ ನಾನು ಮಾತನಾಡೋದಿಲ್ಲ. ಸರ್ಕಾರ ನಿರಂತರವಾಗಿರ್ತಕ್ಕಂಥ ಸರ್ಕಾರ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಈಗೇನು ಕೊಡ್ತಾ ಇದೆ ಗೌರವ, ಅದಕ್ಕಿಂತ 100ರಷ್ಟು ಹೆಚ್ಚಿನ ಗೌರವವನ್ನು ಕೊಡಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬರುತ್ತೆ ಅನ್ನುವಂಥ. ಹಾಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಶಕ್ತಿ ಬಲಾಢ್ಯ ಆಗಬೇಕು ಅನ್ನುವಂತಂದ್ರೆ ನಮ್ಮಲ್ಲಿ ಬಹಳ ಮುಖ್ಯವಾಗಿ 1 ಕೋಟಿ ಕನ್ನಡಿಗರು ಬೇಕು. ಜೊತೆಗೆ ನಮ್ಮ ಮೇಲೆ ಜವಾಬ್ದಾರಿ ಹೇಗಿದೆ ಅಂದರೆ ನಾವು ಸ್ವಾಯತ್ತತೆ ಇರತಕ್ಕಂತಹ ಸಂಸ್ಥೆ. ಸರ್ಕಾರ ನಮಗೆ ಅನುದಾನ ಕೊಟ್ಟು ಸಹಿತ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೇಲೆ ಸವಾರಿಯನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ. ನಾಲ್ವಡಿ ಕೃಷ್ಣರಾಜು ಒಡೆಯರಿಂದ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಇದಕ್ಕೆ ಇದರದೇ ಆಗಿರ್ತಕ್ಕಂಥ ಘನತೆ ಇದೆ, ಗೌರವ ಇದೆ, ಜನರ ವಿಶ್ವಾಸ ಇದೆ. ಎಲ್ಲಕ್ಕಿಂತ ಹೆಚ್ಚಿನದಾಗಿ ಜನರ ವಿಶ್ವಾಸ ಸಾಹಿತ್ಯ ಪರಿಷತ್ತಿನ ಮೇಲೆ ಅಗಾಧವಾಗಿದೆ. ಹಾಗಾಗಿ ಸಾಹಿತ್ಯ ಪರಿಷತ್ತನ್ನು ಯಾವುದೇ ಸರ್ಕಾರ ಬಂದರೂ ಸಹಿತ ಗೌರವದ ಜೊತೆಗೆ ಘನತೆ ಮತ್ತು ವಿಶ್ವಾಸದಿಂದ ತೆಗೆದುಕೊಂಡು ಹೋಗಿ ಕನ್ನಡದ ರಕ್ಷಣೆಯಲ್ಲಿ
ಸರ್ಕಾರ ಮತ್ತು ಸಾಹಿತ್ಯ ಪರಿಷತ್ತು ಒಟ್ಟಿಗೆ ಕೆಲಸವನ್ನು ಮಾಡ್ತಕ್ಕಂಥದ್ದು ಅನ್ನುವಂಥ. ಹಾಗಾಗಿ ತಾವು ಹೇಳಿದ್ರಿ, ಈಗ 1 ಕೋಟಿ ಸದಸ್ಯತ್ವದಲ್ಲಿ ಯುವ ಜನರು ಹೆಚ್ಚಿನದಾಗಿರಬೇಕು ಅನ್ನುವಂಥದ್ದು ಇದು ಸಾಹಿತ್ಯ ಪರಿಷತ್ತಿನ ಆದ್ಯತೆ ಅನ್ನುವಂಥದ್ದು. ನಾವು ಈಗಾಗಲೇ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ವಿಶ್ವವಿದ್ಯಾಲಯಗಳಿಗೆ ನಾನೇ ವಿಶ್ವವಿದ್ಯಾಲಯದ ಕುಲಪತಿಗಳಿಗೆ ನಾನೇ ಕಾಗದವನ್ನು ಬರೆದಿದ್ದೇನೆ. ಈ ಥರ ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ತಮ್ಮ ಕಡೆಯಿಂದ ಒಬ್ಬರನ್ನ ನೇಮಕ ಮಾಡಿ ತಮ್ಮಲ್ಲಿರ್ತಕ್ಕಂಥ 18 ವರ್ಷವನ್ನು ದಾಟಿದಂಥ ಎಲ್ಲ ವಿದ್ಯಾರ್ಥಿಗಳು ಸಹಿತ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಾಗಬೇಕು ಅನ್ನುವಂಥ. ಅದೇ ಥರ ಕಾರ್ಮಿಕ ಸಂಘಟನೆಗಳ ಜೊತೆಗೆ ಮಾತನಾಡಿದ್ದೀವಿ, ಉದ್ಯಮಿಗಳ ಜೊತೆಗೆ ಮಾತನಾಡಿದ್ದೀವಿ, ಕಾರ್ಖಾನೆಯ ಮಾಲೀಕರ ಜೊತೆಗೆ ಮಾತನಾಡಿದ್ದೀವಿ. ಈಗಾಗಲೇ ಸಿದ್ಧತೆಗಳನ್ನು ಬಹಳ ಅರ್ಥಪೂರ್ಣವಾಗಿ ಮತ್ತು ಎರಡನೆಯದಾಗಿ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡಿದ್ದೀವಿ. ಇದು ಪ್ರಾರಂಭ ಮಾತ್ರ ಆಗಬೇಕು. ಪ್ರಾರಂಭ ಆದ ತಕ್ಷಣ ಇದು ನನಗನ್ಸೋ ಮಟ್ಟಿಗೆ ಒಂದು ರೀತಿಯಿಂದ ರಭಸದಿಂದ ಹೋಗ್ತಕ್ಕಂತಹ ಹರಿಯುವಂತಹ ನೀರಾಗತ್ತೆ, ಒಂದು ನದಿ ಆಗತ್ತೆ. ಒಳ್ಳೆಯದು ಜೋಶಿ ಅವರೇ. ಈಗ ಶ್ರೀನಾಥ್ ಅವರೇ, ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಜನ ಸಾಹಿತ್ಯ ಪರಿಷತ್ನ ಸದಸ್ಯರಿದ್ದಾರೆ, ಮತ್ತೆ ಮುಂದೆ ಸದಸ್ಯರ ಹೆಚ್ಚಳದ ಬಗ್ಗೆ ತಾವು ಯಾವ ಯೋಜನೆಗಳನ್ನು ಹಾಕಿದ್ದೀರಿ ಅನ್ನೋದರ ಬಗ್ಗೆ ಮಾಹಿತಿ ನೀಡಿ. ಎಲ್ರಿಗೂ ನಮಸ್ಕಾರ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 4500 ಮಂದಿ ಆಜೀವ ಸದಸ್ಯರಿದ್ದಾರೆ. ಈಗಾಗಲೇ ನಾನು ಬಹಳಷ್ಟು ಕಾಲೇಜುಗಳನ್ನು ಸಂಪರ್ಕ ಮಾಡಿದ್ದೇನೆ. ಹಾಗೆ ಬೇರೆ ಬೇರೆ ಉದ್ಯಮ ಕ್ಷೇತ್ರದಲ್ಲಿರುವಂತಹ ಮುಖಂಡರನ್ನು ಕೂಡ ನಾನು ಸಂಪರ್ಕ ಮಾಡಿದ್ದೇನೆ. ಬಹುಶಃ ನನ್ನ ಒಂದು ಏನಿದೆ ಯೋಚನೆ ಅಂತ ಹೇಳಿದ್ರೆ, ಈ ಒಂದು 2 ವರ್ಷ ಸುಮಾರು 25,000ದಿಂದ ಒಂದು 50,000ದವರೆಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಜೀವ ಸದಸ್ಯರಾಗಬಹುದು ಅಂತೇಳಿ ನನ್ನ ನಂಬಿಕೆ. ಆಗ್ಲಿ, ನಿಮ್ಮ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ಅಂತ ಹಾರೈಸ್ತೇನೆ. ಜೋಶಿ ಅವರೇ, ಇನ್ನೊಂದು ನಮ್ಮ ಬಹಳ ದೊಡ್ಡ ಸಮಸ್ಯೆ, ಬಹಳಷ್ಟು ಚರ್ಚಿತವಾದಂತಹ ವಿಚಾರಗಳು ಅಂದ್ರೆ ದಿನನಿತ್ಯ ನಾವು ಪತ್ರಿಕೆಗಳಲ್ಲಿ ನೋಡ್ತೇವೆ, ಕನ್ನಡ ಶಾಲೆಗಳು ಮುಚ್ಚುತ್ತಾ ಇದೆ, ಕನ್ನಡ ಶಾಲೆಗಳಿಗೆ ಸರಿಯಾದ ಸಪೋರ್ಟ್ ಸಿಗ್ತಾ ಇಲ್ಲ. ಕನ್ನಡ ಶಾಲೆಗಳ ಉಳಿಕೆ ಬಗ್ಗೆ ನಮ್ಮ ಸಾಹಿತ್ಯ ಪರಿಷತ್ತಿಂದ ಏನು ನಡೀತಾ ಇದ್ದಾರೆ, ಅದರ ಜವಾಬ್ದಾರಿ ಏನು ಮಾಡಬಹುದು ಅನ್ನೋದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಬೇಕು ಅಂತ ಹೇಳಿ ಕೇಳಿ. ನಮ್ಮದು ಬಹಳ ಸ್ಪಷ್ಟವಾಗಿರ್ತಕ್ಕಂಥ ನಿಲುವು. ಕನ್ನಡ ಉಳಿಬೇಕಾದರೆ, ಕನ್ನಡ ಬದುಕಬೇಕಾದ್ರೆ, ಕನ್ನಡ ಬೆಳಿಬೇಕಾದ್ರೆ ಕನ್ನಡವನ್ನು ಬಳಸಬೇಕು ಅನ್ನುವಂಥದ್ದು. ಆ ಬಳಕೆ ಶಾಲೆಯಿಂದಲೇ ಪ್ರಾರಂಭ. ಕನ್ನಡದ ಶಾಲೆಗಳು ನಾವೆಲ್ಲರೂ ಸಹಿತ ಓದಿರ್ತಕ್ಕಂಥದ್ದು ಕನ್ನಡ ಶಾಲೆ. ನನಗನ್ಸೋ ಮಟ್ಟಿಗೆ ನೀವು ಕನ್ನಡ ಶಾಲೆ ಓದಿದ್ದೀರ, ನೀವು ಕನ್ನಡ ಶಾಲೆ ಓದಿದ್ದೀರ. ನಾವು ಇವತ್ತೇನಾದರೂ ಸಮಾಜದಲ್ಲಿ ಅಲ್ಪ ಸ್ವಲ್ಪ ಸಾಧನೆಯನ್ನು ಮಾಡಿದ್ದೀವಿ ಅಂದರೆ ನಮ್ಮ ಅಡಿಪಾಯ ಭದ್ರವಾಗಿರ್ತಕ್ಕಂಥದ್ದು ಅದು ಕನ್ನಡ ಮಾಧ್ಯಮದಲ್ಲಿ ಓದಿ ನಾವು ಏನು ಓದ್ತಾ ಇದ್ವಿ ಅದು ನಮ್ಗೆ ಅರ್ಥ ಆಗೋದು. ಯಾಕಂದರೆ ನಾವು ಮಾತನಾಡ್ತಕ್ಕಂಥ ಭಾಷೆ. ಹಾಗಾಗಿ ನಾವು ಇವತ್ತು ಸಮಾಜದಲ್ಲಿ ಬೇರೆಯವರಕ್ಕಿಂತ ವಿಭಿನ್ನರಾಗಿರ್ತಕ್ಕಂಥ ವ್ಯಕ್ತಿಗಳಾಗಿದ್ದೀವಿ. ಕನ್ನಡದ ಶಾಲೆಗಳು ಇವತ್ತು ಮುಚ್ಚುತ್ತಾ ಇರ್ತಕ್ಕಂಥದ್ದು ನೀವು ಹೇಳಿದಾಗೆ ವಾಸ್ತವಿಕವಾಗಿರ್ತಕ್ಕಂತಹ ಸತ್ಯ ಇದೆ. ಕಾರಣಗಳು ಅನೇಕ ಇದೆ. ಮೊದಲನೇದಾಗಿ ಶಾಲೆಗಳಿವೆ, ಅಲ್ಲ ಶಾಲೆಗಳಿವೆ, ಆದರೆ ಶಾಲೆಯ ಕಟ್ಟಡ ಶಿಥಿಲವಾಗಿರ್ತಕ್ಕಂಥದ್ದು, ಸುಭದ್ರವಾಗದೆ ಮೂಲಭೂತ ಸೌಕರ್ಯಗಳಿಲ್ಲದೆ ಇರ್ತಕ್ಕಂಥ. ಎರಡನೇದು ಶಾಲೆಗಳಿದೆ, ಮೂಲಭೂತ ಸೌಕರ್ಯ ಇದೆ, ಶಿಕ್ಷಕರೇ ಇಲ್ಲ. ಶಾಲೆ ಇದೆ, ಶಿಕ್ಷಕರಿದ್ದಾರೆ, ವಿದ್ಯಾರ್ಥಿಗಳಿಲ್ಲ. ಒಂದಿದ್ರೆ ಒಂದಿಲ್ಲ ಅಂತ. ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಹೇಳಬೇಕು ಅಂತಂದ್ರೆ, ಹಲ್ಲಿದ್ದಾಗ ಕಡ್ಲಿ ಇರೋದಿಲ್ಲ, ಕಡ್ಲಿ ಇದ್ದಾಗ ಹಲ್ಲಿರೋದಿಲ್ಲ ಅಂತ. ಆ ಥರ ಇರ್ತಕ್ಕಂಥ ಸ್ಥಿತಿ ನಮ್ಮ ಕನ್ನಡದ ಶಾಲೆಗಳಿಗೆ ಆಗಿರ್ತಕ್ಕಂಥದ್ದು. ಇದು ನಿಜವಾಗಿಯೂ ಸಹಿತ ನಮ್ಮ ದೌರ್ಭಾಗ್ಯ ಅನ್ನುವಂಥದ್ದು. ಆದರೆ ಕನ್ನಡ ಸಾಹಿತ್ಯ ಪರಿಷತ್ತು ಇದೊಂದು ಕನ್ನಡ ಶಾಲೆಗಳು ಉಳಿಲೇಬೇಕು, ಬೆಳಿಲೇಬೇಕು, ಜೊತೆಗೆ ಹೆಚ್ಚು ಸಂಖ್ಯೆಯಲ್ಲಿ ಇವತ್ತು ಮುಚ್ಚಿರ್ತಕ್ಕಂಥ ಶಾಲೆಗಳನ್ನು ಸಹಿತ ತೆಗಿಬೇಕು, ಮತ್ತೆ ಪುನಃ ಪ್ರಾರಂಭ ಮಾಡಬೇಕು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿರ್ತಕ್ಕಂಥ ನಿಲುವು. ಈಗಾಗಲೇ ನಾವು ನಮ್ಮದೇ ಆಗಿರ್ತಕ್ಕಂತಹ ವಿಧಾನದಲ್ಲಿ ಎಷ್ಟು ಶಾಲೆಗಳು ಮುಚ್ಚಿವೆ, ಎಷ್ಟು ಶಾಲೆಗಳು ಮುಚ್ಚುವ ಅಂತ್ಯದಲ್ಲಿದೆ ಅನ್ನುವಂಥ ಅಂಕಿಅಂಶಗಳನ್ನು ತೆಗೆದುಕೊಳ್ತಾ ಇದ್ವಿ. ಜೊತೆಗೆ ಸರ್ಕಾರದ ಮೇಲೆ ಖಂಡಿತವಾಗಿ ಒತ್ತಡವನ್ನು ಹಾಕ್ತೀವಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಹೇಳಿದ್ದೀವಿ, ಕಾನೂನಿನಲ್ಲಿ ಇವತ್ತು ಕನ್ನಡದ ಶಾಲೆಗಳು ಮುಚ್ಚಬಾರದು, ಕನ್ನಡ ಶಾಲೆಗಳಿಗೆ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕು ಅನ್ನುವಂಥದ್ದಿರೋದ್ರಿಂದ ಕಾನೂನಿನ ಮುಖಾಂತರವೂ ಸಹಿತ ನಾವು ಹೋಗ್ತಕ್ಕಂಥದ್ದು. ಮೊದಲೇ ಬಾರಿಗೆ ನಾನು
ತಮ್ಮಲ್ಲಿಯೂ ಸಹಿತ ಬಹಳ ವಿನಯದಿಂದ ಹೇಳ್ತಾ ಇದ್ದೀವಿ. ಕನ್ನಡ ಸಾಹಿತ್ಯ ಪರಿಷತ್ತು ಇಲ್ಲಿಯವರೆಗೆ ಸರ್ಕಾರದ ವಿರುದ್ಧ ನಾವು ಯಾವುದೇ ನ್ಯಾಯಾಂಗ ಅಥವಾ ನ್ಯಾಯಾಂಗದ ಮೆಟ್ಟಿಲನ್ನು ಹತ್ತಿರಲಿಲ್ಲ. ಮೊದಲನೇ ಬಾರಿಗೆ ಅವಶ್ಯಕತೆ ಬಂದರೆ ಯಾವುದೇ ಹಿಂಜರಿತವಿಲ್ಲದೆ ನಾವು ಸರ್ಕಾರದ ವಿರುದ್ಧ, ಅದರಲ್ಲೂ ಸಹಿತ ಕನ್ನಡ ಶಾಲೆಗಳು ಮುಚ್ಚಬಾರದು, ಮುಚ್ಚಿರ್ತಕ್ಕಂತಹ ಕನ್ನಡ ಶಾಲೆಗಳು ತೆಗಿಬೇಕು ಅನ್ನುವಂಥದ್ದನ್ನು ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯನ್ನು ಹಾಕೋದಕ್ಕೆ ನಾವು ಸಿದ್ಧತೆಗಳನ್ನು ಮಾಡ್ತೇವೆ. ತಮಗೆ ಗೊತ್ತಿದೆ, ಕಾನೂನಿನಲ್ಲಿಯೂ ಸಹಿತ ನಾವು ಹೋರಾಟ ಮಾಡ್ತೀವಿ ಅಂದಾಗ ನಮ್ಮ ಲಕ್ಷ್ಯ ಎಷ್ಟು ಸ್ಪಷ್ಟವಾಗಿದೆ ಅನ್ನುವಂಥದ್ದು. ಹಾಗಾಗಿ ಕನ್ನಡದ ಶಾಲೆಗಳನ್ನು ಉಳಿಸೋದಕ್ಕೋಸ್ಕರವಾಗಿ ನಾವು ಎಲ್ಲ ಹಂತದ, ಎಲ್ಲ ರೀತಿಯ, ಎಲ್ಲ ಮಾರ್ಗಗಳನ್ನು ನಾವು ಉಪಯೋಗ ಮಾಡಿ ಕನ್ನಡ ಶಾಲೆಗಳನ್ನು ಖಂಡಿತವಾಗಿ ಉಳಿಸ್ತೀವಿ. ಎರಡನೇದಾಗಿ, ಕನ್ನಡದ ಶಾಲೆಗಳಲ್ಲಿ ಇವತ್ತು ಶಿಕ್ಷಕರಿದ್ದಾರಲ್ಲ, ಆ ಶಿಕ್ಷಕರ ನೇಮಕಾತಿನೇ ಆಗ್ತಾ ಇಲ್ಲ. ಎಲ್ಲರೂ ಸಹಿತ ಗೆಸ್ಟ್ ಲೆಕ್ಚರರ್ ಅಂತ, ಅಂದರೆ ಎಲ್ಲೋ ಒಂದು ಕಡೆ ಅತಿಥಿ ಉಪನ್ಯಾಸಕರು, ಅತಿಥಿ ಶಿಕ್ಷಕರು ಅನ್ನುವಂಥದ್ದಿದೆ. ಅವರಿಗೆ ನೆಲೆನೇ ಇಲ್ಲ. ನೆಲೆ ಯಾವಾಗ ಇರೋದಿಲ್ಲ, ಬೆಲೆ ಇರೋದಿಲ್ಲ. ಹಾಗಾಗಿ ಕಾಯಂ ಆಗಿರ್ತಕ್ಕಂಥ ಶಿಕ್ಷಕರನ್ನು ಸಹಿತ ನೇಮಿಸಬೇಕು ಅನ್ನೋದು ನಮ್ಮ ಒತ್ತಾಯ ಆಗಿದೆ. ಸರ್ಕಾರದ ಮೇಲೆ ಇದು ನಿರಂತರವಾಗಿರುತ್ತೆ. ಜೊತೆಗೆ ನಾವು ತಮಗೆ ಹೇಳಿದಾಗೆ ಜಸ್ಟಿಸ್ ಅರಳಿ ನಾಗರಾಜ್ ಅವರ ನೇತೃತ್ವದಲ್ಲಿ ನಾವು ಈಗಾಗಲೇ ಅಂಕಿಅಂಶಗಳನ್ನು ನಾವು ಸಂಗ್ರಹ ಮಾಡ್ತಾ ಇದ್ದೇವೆ. ಸಿದ್ಧತೆಯನ್ನು ಮಾಡಿ ಮುಂದೆ ಸೋಲದೇ ಇರತಕ್ಕಂತಹ ಅಂಶಗಳನ್ನು ಹಾಕಿಕೊಂಡು ನಾವು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕಿ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ, ಜೊತೆಗೆ ಕನ್ನಡದ ಶಾಲೆಗಳು ಸಾರ್ವಭೌಮ ಅನ್ನುವಂಥದ್ದನ್ನು ನಾವು ಕಾರ್ಯರೂಪದಲ್ಲಿ ತರ್ತಕ್ಕಂತಹ ಆದ್ಯತೆಯ ಮೇಲೆ ಮಾಡ್ತಕ್ಕಂತಹ ನಮ್ಮ ಕರ್ತವ್ಯ ಆಗಿದೆ ಕನ್ನಡ ಸಾಹಿತ್ಯ ಪರಿಷತ್ತಿನದು ಅಂತ. ಒಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಶಾಲೆಗಳನ್ನು ಉಳಿಸಲಿಕ್ಕೆ ಸಂಪೂರ್ಣವಾದಂತಹ ಪ್ರಯತ್ನ ಮಾಡಲಿಕ್ಕಿದೆ, ಮುಂದಾಳತ್ವ ವಹಿಸ್ತದೆ ಅಂತ ಹೇಳಿ ನಾವು ಯಾವುದೇ ನಿಸ್ಸಂಕೋಚ ಇಲ್ಲದೆ ನಿರ್ಭಯದಿಂದ ನಾವು ಮಾಡ್ತಾ ಇದ್ದೀವಿ. ಈಗ ಇನ್ನೊಂದು ವಿಚಾರ ಸರ್, ಈಗ ಹೊಸ ನ್ಯೂ ಎಜುಕೇಶನ್ ಪಾಲಿಸಿನಲ್ಲಿ ನಮ್ಮ ಮಾತೃಭಾಷೆಯಲ್ಲೇ ಪ್ರಾಥಮಿಕ ವಿದ್ಯಾಭ್ಯಾಸ ಮಾಡಬೇಕು ಅನ್ನುವ ಒಂದು ತಮಗೆಲ್ಲ ಗೊತ್ತಿದೆ, ಅದು ಇದರ ಬಗ್ಗೆ ತಮ್ಮ ಅಭಿಪ್ರಾಯ? ಈಗ ಅದನ್ನೇ ನಾನು ತಮಗೆ ಹೇಳಿರೋದು. ಒಂದೇನಾಗಿದೆ ಅಂತಂದ್ರೆ, ಕಾನೂನಿನಿಂದ ನಮಗೆ ನಮ್ಮ ಕಾನೂನಲ್ಲಿ ಹಿಂಜರಿತಾಗಿರ್ತಕ್ಕಂಥದ್ದು ತಮಗೆ ಗೊತ್ತಿದೆ. 2016ರಲ್ಲಿ ಭಾಷಾ ಬಹಳ ಸ್ಪಷ್ಟವಾಗಿ ಸರ್ಕಾರ ಕನ್ನಡದಲ್ಲಿ ಕಲಿಬೇಕು ಅಂತಕ್ಕಂಥದ್ದು ಮಾಡಿದಾಗ ಕೆಲವು ಖಾಸಗಿ ಸಂಸ್ಥೆಗಳು ಹೈಕೋರ್ಟ್ಗೆ ಹೋಯಿತು, ಹೈಕೋರ್ಟ್ ನಮ್ಮ ಪರವಾಗಿ ಮಾಡ್ತು. ಆಮೇಲೆ ವಿಭಾಗೀಯ ಪೀಠಕ್ಕೆ ಹೋಯಿತು, ವಿಭಾಗೀಯ ಪೀಠವು ಸಹಿತ ಸರ್ಕಾರದ ಪರವಾಗಿ ಮಾಡಿದ್ರು. ಸುಪ್ರೀಂ ಕೋರ್ಟ್ಗೆ ಹೋಯಿತು. ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋದಾಗ ಅಲ್ಲಿ 5 ಜನರ ಕಾನ್ಸ್ಟಿಟ್ಯೂಷನ್ ಬೆಂಚ್ ಇದೆಯಲ್ಲ, ಅದು ಹೇಳಿದ್ರು ಯಾವ ಮಾಧ್ಯಮದಲ್ಲಿ ವಿದ್ಯಾರ್ಥಿ ಓದಬೇಕು, ಯಾವ ಶಾಲೆಗೆ ಹೋಗಬೇಕು, ಯಾವ ಯೂನಿಫಾರ್ಮ್ ಹಾಕ್ಕೋಬೇಕು ಅನ್ನೋದು ಅದು ಪೋಷಕರಿಗೆ ಮತ್ತು ಆ ಶಿಕ್ಷಣ ಸಂಸ್ಥೆಗೆ ಬಿಟ್ಟಂಥ ವಿಷಯ. ನೀವು ಸರ್ಕಾರ ಮಧ್ಯ ಮೂಗನ್ನು ತೂರಿಸಬಾರದು ಅನ್ನುವಂಥದ್ರಿಂದ ನಮಗೆ ಕಾನೂನು ಹಿಂಜರಿತಾ ಇತ್ತು. ಇವತ್ತು ನಾವು ಮಾಡಿರ್ತಕ್ಕಂಥ ಕಾನೂನಿನಲ್ಲಿ ಇವೆಲ್ಲ ವಿಚಾರಗಳನ್ನು ಅಲ್ಲಿ ಚರ್ಚೆ ಆಗಿದೆ. ಯಾಕಂದರೆ ಈ ಕಾನೂನನ್ನು ಮಾಡಿರ್ತಕ್ಕಂಥದ್ದು ಕರ್ನಾಟಕದ ಕಾನೂನು ಆಯೋಗ. ಆ ಕಾನೂನು ಆಯೋಗದ ಮುಖ್ಯಸ್ಥರು ಜಸ್ಟಿಸ್ ಅಂದರೆ ನ್ಯಾಯಮೂರ್ತಿ ಬನ್ನೂರು ಮಠ ಅವರು ಕೇರಳದ ಮುಖ್ಯ ನ್ಯಾಯಾಧೀಶರಾಗಿದ್ದರು. ಹಾಗಾಗಿ ಅವರು ಎಲ್ಲವನ್ನು ತಮ್ಮ ವರದಿಯಲ್ಲಿ ಕೊಟ್ಟಿರೋದ್ರಿಂದ ಇವೆಲ್ಲವುಗಳು ಸಹಿತ ಇದೇನು ನಮ್ಮಲ್ಲಿ ಕಳಕಳಿ ಇದೆ, ಭಯ ಇದೆ, ಏನಾಗ್ಬಿಡುತ್ತೋ ಅನ್ನುವಂಥದ್ದು ಪ್ರಶ್ನೆಗಳಿವೆ, ಇವೆಲ್ಲವಕ್ಕೂ ಸಹಿತ ಉತ್ತರ ಸಿಗುತ್ತೆ ನಾವು. ಇನ್ನೊಂದು ವಿಚಾರ, ನಮ್ಮ ಕನ್ನಡಿಗರು ಅಂದ್ರೆ ಎಲ್ಲರನ್ನ ಒಟ್ಟು ಸೇರಿಸ್ಕೊಂಡು ಹೋಗುವವರು ಅಂತೇಳಿ. ಈಗ ಬೆಂಗಳೂರು ಅಂತ ತಕೊಂಡ್ರೆ ಅಲ್ಲಿ ಕನ್ನಡಿಗರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಬೇರೆ ಎಲ್ಲ ಭಾಷಿಕರು ಬಂದು ಸೇರಿ ನಾವು ಎಲ್ಲವನ್ನ ನಮ್ಮ ಒಡಲಿಗೆ ಸೇರಿಕೊಂಡು ನಮ್ಮ ಕನ್ನಡವನ್ನ ಮರಿತಾ ಇದ್ದೀರಾ ಅಂತೇಳಿ. ಈ ನಿಟ್ಟಿನಲ್ಲಿ ಸಾಹಿತ್ಯ ಪರಿಷತ್ತು ಯಾವ ನೆಲೆಯಲ್ಲಿ ಕೆಲಸ ಮಾಡ್ತೀರಿ ಅನ್ನೋದರ ಬಗ್ಗೆ ದಯವಿಟ್ಟು ಒಂದು ಸ್ಪಷ್ಟೀಕರಣ ನೀಡಬೇಕು ಅಂತ ಕೇಳಿದ್ದೆ. ಇವತ್ತು ಕರ್ನಾಟಕದಲ್ಲಿ ಕನ್ನಡಿಗರು ಅಂದರೆ ಯಾವ ಥರ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರಂದರೆ, ಅವರಿಗೆ ಬರದೇ ಇದ್ರೂ ಸಹಿತ ತೆಲುಗು ಮಾತನಾಡ್ತಕ್ಕಂಥ ವ್ಯಕ್ತಿ ಜೊತೆಗೆ ತೆಲುಗಿನಲ್ಲಿ ಮಾತನಾಡ್ತವರು, ತಮಿಳು ಭಾಷೆಯಲ್ಲಿದ್ದ ತಮಿಳಿನಲ್ಲಿ ಮಾತನಾಡ್ತಕ್ಕಂಥದ್ದು, ಹಿಂದಿ ಇದ್ದ ಹಿಂದಿಯಲ್ಲಿ ಮಾತನಾಡ್ತಕ್ಕಂಥದ್ದು,
ಬೇರೆ ಭಾಷೆಗಳಲ್ಲಿ ಆಯಾ ಭಾಷೆಗಳಲ್ಲಿ ಮಾತನಾಡ್ತಕ್ಕಂಥ ಸಾಮರ್ಥ್ಯ ಇಲ್ಲಕ್ಕೂ ಸಹಿತ ಕಲಿತರು ಮಾತನಾಡ್ತೀವಿ ಅನ್ನೋಂಥ ಸೌಜನ್ಯವನ್ನು ತೋರಿಸ್ತಕ್ಕಂಥವ್ರು. ಜೊತೆಗೆ ಕನ್ನಡಿಗರು ಸಿಕ್ಕರೆ ಇಂಗ್ಲೀಷ್ನಲ್ಲಿ ಮಾತನಾಡ್ತಕ್ಕಂಥವ್ರು ಇವತ್ತು ಕನ್ನಡಿಗರು ಅನ್ನುವಂಥದ್ದು. ಇದಕ್ಕೆ ಬಹಳ ಮುಖ್ಯ ಕಾರಣ ಅಂತಂದರೆ ಅಭಿಮಾನದ ಕೊರತೆ. ನಾವು ಕನ್ನಡಿಗರು ಅನ್ನುವಂತಹ ಅಭಿಮಾನ ಇಲ್ಲ ಅನ್ನುವಂಥದ್ದು ಭಾಳ ದುಃಖದಿಂದ ಹೇಳ್ತಾ ಇದ್ದೇನೆ. ಆ ಜಲಧಿಯನ್ನೇ ಜಿಗಿದ ಹನುಮನುದಿಸಿದ ನಾಡು. ಚಿರಂಜೀವಿಗಳಲ್ಲಿ ಒಬ್ಬನಾಗಿರ್ತಕ್ಕಂಥ ಹನುಮಂತ ಉದಿಸಿದಂತಹ ನಾಡಿನಲ್ಲಿ ನಾವು ಉದಿಸಿರ್ತಕ್ಕಂಥದ್ದು. ಹನುಮಂತ ಬಲವಂತ, ಧೀಮಂತ, ಆದರೆ ಅವನ ಶಕ್ತಿಯ ಅರಿವಿರೋದಿಲ್ಲ. ಆ ಶಕ್ತಿಯ ಅರಿವಿಲ್ಲದೆ ಇರಬೇಕಾದ್ರೆ ಜಾಂಬುವಂತ ಬಂದು ಹನುಮಂತನಿಗೆ ತನ್ನ ಶಕ್ತಿಯ ಅರಿವನ್ನು ಮೂಡಿಸ್ಕೊಡ್ತಾನೆ. ಅದೇ ಥರ ಕನ್ನಡಿಗರಿಗೆ ಇವತ್ತು ಕನ್ನಡದ ಶಕ್ತಿಯ ಅರಿವಿಲ್ಲ. ಆದರೆ ಬೇರೆಯವರು, ಉದಾಹರಣೆಗೆ ಕಿಟ್ಟಲ್ನಂಥವರು ವಿದೇಶದಿಂದ ಬಂದು ಕನ್ನಡವನ್ನು ಕಲಿತು ಕನ್ನಡದಲ್ಲಿ ನಿಘಂಟನ್ನು ಬರೆದಿದ್ದಾರೆ ಅಂತ ನಾವು ಕನ್ನಡಿಗರಿಗೆ ಹೇಳಿದಾಗ, ಅಯ್ಯೋ ಕಿಟ್ಟಲ್ಲೇ ಕಲ್ತನಾ, ಹಾಗಾದ್ರೆ ನಾನು ಕನ್ನಡ ಮಾತನಾಡ್ತೀನಿ ಅಂತ. ಇದು ಎಲ್ಲೋ ಒಂದು ಕಡೆ ದೌರ್ಭಾಗ್ಯ ಅನ್ನುವಂಥದ್ದು. ಆದರೆ ಕರ್ನಾಟಕದಲ್ಲಿ ಕಾನೂನು ಬಂದಾಗ ನೋಡಿ ಏನಾಗತ್ತೆ ಅಂದರೆ, ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್ ಅಂತ. ಅವಶ್ಯಕತೆ ಬಂದಾಗ ಎಲ್ಲರೂ ಸಹಿತ ಕಲಿತಾರೆ ಅಂತಕ್ಕಂಥದ್ದು. ಇವತ್ತು ಕಾನೂನು ಬಂದಾಗ ಕೆಲಸ ಬೇಕು ಅಂದರೆ ಕರ್ನಾಟಕದಲ್ಲಿ ಕನ್ನಡ ಮಾಧ್ಯಮದವರಿಗೆ ಮತ್ತು ಕನ್ನಡ ಓದಿದವರಿಗೆ ನಾವು ಆದ್ಯತೆಯನ್ನು ಕೊಡ್ತೀವಿ ಅಂತ ಕಾನೂನಾದಾಗ ಎಲ್ಲರೂ ಕನ್ನಡವನ್ನು ತೆಗೆದುಕೊಳ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಹಾಗಾಗಿ ತಾವೇನು ಹೇಳ್ತಾ ಇದ್ದೀರಿ, ಇದು ನಿಜವಾಗಿಯೂ ಸಹಿತ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಳಕಳಿಯಾಗಿದೆ. ಈ ಕಳಕಳಿ, ಕಾಳಜಿ ಎಲ್ಲವಕ್ಕೂ ಸಹಿತ ಉತ್ತರ ಅಂದರೆ ಇವತ್ತು ಸಮಗ್ರ ಕನ್ನಡ ಭಾಷಾ ಅಭಿವೃದ್ಧಿ ಕಾನೂನು ಅಂತ. ಈಗ ಕನ್ನಡ ಗೊತ್ತಿದ್ರೂ ಸಹ ಕನ್ನಡ ಮಾತನಾಡದೆ ಕೀಳರಿಮೆಯನ್ನು ಅಳವಡಿಸಿಕೊಂಡಂತ ನಮ್ಮ ಕನ್ನಡಿಗರಿಗೆ ನೀವು ಏನು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀರಾ? ನಾನು ತಮಗೆ ಬಹಳ ಸ್ಪಷ್ಟವಾಗಿ ಹೇಳಿದೆ. ಮೊದಲನೇದಾಗಿ ಕನ್ನಡದ ಅಸ್ಮಿತೆಯ ಬಗ್ಗೆ ಬಹಳ ಹೆಮ್ಮೆಯನ್ನು ಹೊಂದಬೇಕು. ನಾವು ಪ್ರಪಂಚದಲ್ಲಿ ಒಂದು ಸಂಸ್ಥೆ, ಅಮೆರಿಕದಲ್ಲಿರ್ತಕ್ಕಂಥ ಸಂಸ್ಥೆ ಎತ್ನೆಲಾಗನ್ ಅಂತ ಸಂಸ್ಥೆ ವರ್ಷದಲ್ಲಿ ಅಧ್ಯಯನವನ್ನು ಮಾಡುತ್ತೆ. ಎಷ್ಟು ಭಾಷೆಗಳು ಅಳಿವಿನ ಅಂಚಿನಲ್ಲಿದೆ, ಎಷ್ಟು ಭಾಷೆಗಳು ಉಳಿದಿದೆ, ಸರ್ಕಾರ ಮತ್ತು ಜನರ ಪರಿಶ್ರಮದಿಂದ ಅನ್ನುವಂಥ ಅಧ್ಯಯನವನ್ನು ಮಾಡಿ ವರದಿಯನ್ನು ಕೊಡುತ್ತೆ. ಮೊದಲನೆಯ ಬಾರಿಗೆ ಎತ್ನೆಲಾವ್ ಅನ್ನುವಂಥ ಸಂಸ್ಥೆ ಯಾವುದು ಪರಿಪೂರ್ಣವಾಗಿರ್ತಕ್ಕಂಥ ಭಾಷೆ ಅನ್ನುವಂಥ ಅಧ್ಯಯನವನ್ನು ಮಾಡುತ್ತೆ. ಪರಿಪೂರ್ಣವಾದಂದರೆ ನೀವು ಏನೇ ಮಾಡಿದರೂ ಸಹಿತ ಅಲ್ಲಿ ಲೋಪದೋಷಗಳನ್ನು ಹುಡುಕೋದಕ್ಕಾಗೋದಿಲ್ಲ. ವ್ಯಾಕರಣದಲ್ಲಾಗಲಿ, ಉಚ್ಚಾರಣೆಯಲ್ಲಾಗಲಿ, ಭಾಷೆಯಲ್ಲಾಗಲಿ, ಲಿಪಿಯಲ್ಲಾಗಲಿ, ಎಲ್ಲೂ ಯಾವುದಲ್ಲೂ ನಾವು ಲೋಪದೋಷವನ್ನು ಹುಡುಕಕ್ಕಾಗಲ್ಲ. ಅಂತಹ ಕಠಿಣವಾಗಿರ್ತಕ್ಕಂಥ ಮಾರ್ಗಸೂಚಿಗಳನ್ನು ಮುಟ್ಟಿ ಜಗತ್ತಿನಲ್ಲಿ ಪರಿಪೂರ್ಣ ಭಾಷೆಯಲ್ಲಿ ಒಂದು ಅಂತಕ್ಕಂಥದ್ದು ನಮ್ಮ ಕನ್ನಡ. ನೋಡಿ, ಮಂಗಳೂರಿನಲ್ಲಿ ಇದ್ದೀನಿ ನಾನು. ನಾವು ಹೇಗೆ ಬರಿತೀವಿ ಅದೇ ಥರ ಓದ್ತೀವಿ, ಹೇಗೆ ಓದ್ತೀವಿ ಅದೇ ಥರ ಬರಿತೀವಿ, ಉಚ್ಚಾರಣೆ ಹೇಗೆ ಮಾಡ್ತೀವಿ ಅದೇ ಥರ ಬರಿತೀವಿ. ಮಂಗಳೂರಿನಲ್ಲಿ ಒಂದು ನಮ್ಮ ಕರಾವಳಿಯ ವಿಶೇಷತೆ ಇನ್ನೊಂದು ಏನು ಅಂದರೆ, ನಾನು ಹೇಳಿದಾಗೆ ಹೇಗೆ ಓದ್ತಾರೆ ಅದೇ ಥರ ಬರೀತಾರೆ, ಹೇಗೆ ಬರೀತಾರೆ ಅದೇ ಥರ ಮಾತನಾಡ್ತಾರೆ, ಹೇಗೆ ಮಾತನಾಡ್ತಾರೆ ಅದೇ ಥರ ಉಳಿಸ್ಕೊಂಡು ಬರ್ತಾರೆ, ಮಾತನ್ನು ಉಳಿಸ್ಕೊಂಡು ಬರ್ತಾರೆ ಅನ್ನುವಂಥದ್ದು ನಮ್ಮ ಕರಾವಳಿಯ ಹೆಮ್ಮೆ ಅನ್ನುವಂಥದ್ದು. ಹಾಗಾಗಿ ಕರಾವಳಿಯ ಹೆಮ್ಮೆಯಲ್ಲಿದ್ದಲ್ಲೂ ಸಹಿತ ಕನ್ನಡಿಗರ ಸಂಖ್ಯೆ ಅತಿ ಹೆಚ್ಚು ಇರತಕ್ಕಂಥದ್ದು. ನಮ್ಮ ಕನ್ನಡದ ಜೊತೆಗೆ ಇರತಕ್ಕಂಥ ಸಹೋದರ ಭಾಷೆಗಳು ಸಹಿತ, ಉದಾಹರಣೆಗೆ ತುಳು ಇರ್ಬೋದು, ಕೊಂಕಣಿ ಇರ್ಬೋದು, ಬ್ಯಾರಿ ಇರ್ಬೋದು, ಯಾವುದೇ ಇದ್ರೂ ಸಹಿತ ಕನ್ನಡದ ಲಿಪಿಯನ್ನು ಉಪಯೋಗ ಮಾಡೋದ್ರಿಂದ ಅವು ಸಹಿತ ಕನ್ನಡದ ಸಹೋದರ ಭಾಷೆಗಳು ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿದ್ದಾನೆ ನನಗೆ ಒಂದು ವಿಶ್ವಾಸ ಇದೆ. ಕನ್ನಡದ ಅಭಿಯಾನ ನಡೆಯುತ್ತೆ, ಕನ್ನಡದ ಸಮಸ್ಯೆಗಳು ಇಲ್ಲಿದ್ದಾನೆ ಪರಿಹಾರ ಆಗುತ್ತೆ. ಯಾಕಂದರೆ ಇಲ್ಲಿ ಬಹುಜನ ಮಾತನಾಡ್ತಕ್ಕಂಥದ್ದು ಕನ್ನಡ. ಜೋಶಿ ಅವರೇ, ಬಹಳ ಒಳ್ಳೆಯದು. ತುಂಬ ವಿಶೇಷವಾಗಿ ಕನ್ನಡಿಗರ ಭಾಷಾಭಿಮಾನದ ಬಗ್ಗೆ, ಸಹೃದಯತೆ ಬಗ್ಗೆ ನಾವು ನಮ್ಮ ಓದುಗರಿಗೆ, ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ಮುಂದಿನ ಕನಸುಗಳು ಏನು ಅಂತ ನಮ್ಮ ಕೇಳುಗರಿಗೆ ತಿಳಿಸ್ಬೇಕಾಗಿ ಕೇಳ್ತಾರೆ. ಇಡೀ ವಿಶ್ವದಲ್ಲಿರ್ತಕ್ಕಂಥ ಕನ್ನಡಿಗರು ಒಟ್ಟಾಗಬೇಕು. ಕನ್ನಡಿಗರು ಅಂತಂದರೆ ಎಲ್ಲೇ ಇದ್ದೂ ಸಹಿತ ಒಂದು ಕುಟುಂಬದ ಸದಸ್ಯ ಅನ್ನುವಂತಹ ಭಾವನೆ ಬರಬೇಕು, ಆತ್ಮಾಭಿಮಾನ ಬರಬೇಕು. ನಮ್ಮ ಜನ, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಅಸ್ಮಿತೆ ಅನ್ನುವಂಥ ಹೆಮ್ಮೆ ಬರಬೇಕು ಅನ್ನುವಂಥದ್ದು
ಈ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಕೆಲಸವನ್ನು ಮಾಡ್ತಾ ಇದೆ. ವಿದೇಶದಲ್ಲಿರ್ತಕ್ಕಂಥ ಕನ್ನಡ ಸಂಘ ಸಂಸ್ಥೆಗಳನ್ನು ನಾವು ನಮ್ಮ ಅಂಗ ಸಂಸ್ಥೆಯನ್ನಾಗಿ ಮಾಡ್ಕೋತಾ ಇದ್ದೀವಿ. ಅದೇ ಥರ ಬೇರೆ ಬೇರೆ ರಾಜ್ಯಗಳಲ್ಲಿ, ನಮ್ಮ ರಾಜ್ಯಗಳಲ್ಲೂ ಇರ್ತಕ್ಕಂಥ ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನು ಸಹಿತ ಅಂಗ ಸಂಸ್ಥೆಯನ್ನಾಗಿ ಮಾಡಿಕೊಂಡು ಒಟ್ಟು ಕನ್ನಡದ ನದಿಯಲ್ಲಿ ಎಲ್ಲ ಜರಿಗಳು ಬಂದು ಸೇರಿ ನಾವು ಒಂದು ಶಕ್ತಿಯುತವಾಗಿ ರಭಸದಿಂದ ಜೊತೆಗೆ ಜೀವಂತಿಕೆಯಿಂದ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ. ಈ ಕೆಲಸದಲ್ಲಿ ಇದು ಕನ್ನಡ ತಾಯಿಯ ರಥವನ್ನು ಎಳಿತಾ ಇರ್ತಕ್ಕಂಥದ್ದು ಎಲ್ಲರ ಆದ್ಯ ಕರ್ತವ್ಯ ಮತ್ತು ಎಲ್ಲರಿಗೂ ಒಂದು ಅವಕಾಶ ಇರ್ತಕ್ಕಂಥದ್ದು. ಹಾಗಾಗಿ ತಾವು ಎಲ್ಲಿಯವರೆಗೆ ಎಳಿಬೋದು, ಎಷ್ಟರ ಯಾವ ದೂರದವರೆಗೆ ಎಳಿಬೋದು ಅಥವಾ ಎಷ್ಟು ಶಕ್ತಿಯುತವಾಗಿ ಎಳಿಬೋದು ಅದು ತಮ್ಮ ಕೈಯಲ್ಲಿದೆ. ಒಟ್ಟಿಗೆ ಬಂದು ನೀವು ಕನ್ನಡದ ತಾಯಿಯ ಭುವನೇಶ್ವರಿಯ ತೇರನ್ನು ಎಳೆಯೋಣ ಬನ್ನಿ ಅನ್ನುವಂತಹ ಆಹ್ವಾನದೊಂದಿಗೆ ತಾವು ಇವತ್ತೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಾಗಿ ಅಂತ ಮತ್ತೊಮ್ಮೆ ಆಹ್ವಾನವನ್ನು ಕೊಡ್ತಾ, ಹೊಸ ಕುರಲ್, ಹೊಸ ಭತ್ತದ ತೆನೆ, ಅದರಲ್ಲೂ ಸಹಿತ ಭತ್ತದ ತೆನೆ ಹೊಸದಾಗಿ ಬರಬೇಕಾದ್ರೆ ಮಳೆ ಸರಿಯಾಗಿರ್ತಕ್ಕಂಥ ಸಮಯಕ್ಕೆ ಆಗಬೇಕು. ಕಾಲೇ ವರ್ಷತು ಪರ್ಜನ್ಯ ಧರಣಿ ಸಸ್ಯಶಾಲಿನಿ ಅಂತ ಕಾಲಕ್ಕೆ ಸರಿಯಾಗಿ ಮಳೆ ಬರಬೇಕು. ಎಷ್ಟು ಬಿಸಿಲಿರಬೇಕು ಅಷ್ಟೇ ಬಿಸಿಲಿರಬೇಕು. ಹಾಗಾಗಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ವರ್ಷ ಯಾವುದೇ ಇವತ್ತು ಮಳೆ ಇಲ್ಲ ಅನ್ನುವಂಥದ್ದು, ಬರಗಾಲ ಬರ್ತಾ ಇದೆ ಅನ್ನುವಂಥ ಭೀತಿ ಇದೆ. ಆ ಭೀತಿಯನ್ನು ದೇವರು ದೂರ ಮಾಡಲಿ, ಮಳೆಯನ್ನು ತರಿಸಲಿ, ನಮ್ಮ ಭತ್ತದ ತೆನೆ ನಗಲಿ ಮತ್ತೆ ಅನ್ನುವಂತಹ ಮಾತಿನೊಂದಿಗೆ ಈ ಹೊಸ ಕುರಲ್ ವಾಹಿನಿಗೆ ಮತ್ತು ವಾಹಿನಿಯನ್ನು ನೋಡ್ತಾ ಇರ್ತಕ್ಕಂಥ ಎಲ್ಲರಿಗೂ ಸಹಿತ ಮತ್ತೊಮ್ಮೆ ಗೌರವದ ನಮನಗಳು. ನಮಸ್ಕಾರ. ಬಹಳ ಒಳ್ಳೆಯದು. ಕನ್ನಡಿಗ ಅಂತ ಕೀಳರಿಮೆ ಬೇಡ, ಕನ್ನಡಿಗ ಅಂತೇಳಿ ಎದೆ ತಟ್ಟಿ ಹೇಳು. ನಾವೆಲ್ಲ ಒಟ್ಟು ಸೇರಿ ಒಂದು ಸುದೃಢವಾದ ಆರೋಗ್ಯಪೂರ್ಣವಾದ ಕನ್ನಡ ತಾಯಿ ಭುವನೇಶ್ವರಿಯ ಸೇವೆಯನ್ನ ಮಾಡುತ್ತಾ ರಾಜ್ಯವನ್ನ ಕಟ್ಟೋಣ. ಎಲ್ಲ ನಮ್ಮ ಸಹೃದಯತೆಯನ್ನ, ನಮ್ಮ ಸಹನೆಯನ್ನ ನೀವು ಒಪ್ಪಿಕೊಂಡು ನಮ್ಮ ಮೇಲೆ ಸವಾರಿ ಮಾಡಬೇಡಿ. ನಾವೆಲ್ಲ ಒಟ್ಟು ಸೇರಿ ಕನ್ನಡತನವನ್ನ ಬೆಳೆಸಿಕೊಳ್ಳೋಣ, ಕನ್ನಡವನ್ನ ನಿತ್ಯ ಭಾಷೆಯಾಗಿ ಮಾತಾಡೋಣ, ಕನ್ನಡಿಗ ಅಂತೇಳಿ ಹೆಮ್ಮೆ ಪಡೋಣ ಅಂತೇಳಿ ಸಂದೇಶ ನೀಡಿ ಎಲ್ಲರನ್ನ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯತ್ವದ ಅಭಿಯಾನಕ್ಕೆ ಒಂದು ವಿಶೇಷವಾದಂತಹ ಕರೆಯನ್ನು ನೀಡಿದ ಎಲ್ಲ ಓದುಗರಿಗೆ, ಕೇಳುಗರಿಗೆ ನಮಸ್ಕರಿಸುತ್ತಾ, ತಾವೆಲ್ಲರೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಾಗಿ ನಾವೆಲ್ಲ ಒಟ್ಟು ಸೇರಿ ಒಂದು ಸುಭದ್ರವಾದಂತಹ ಒಂದು ಕರ್ನಾಟಕ ರಾಜ್ಯವನ್ನ, ಭದ್ರವಾದ ರಾಜ್ಯವನ್ನ ಕಟ್ಟೋಣ ಅಂತ ಹೇಳುತ್ತಾ ಎಲ್ಲ ಸಮಸ್ತ ಕೇಳುಗರಿಗೆ ವಂದನೆಗಳು. ಜೈ ಭುವನೇಶ್ವರಿ.